ಮಂಜೇಶ್ವರ ರೈಲ್ವೆ ನಿಲ್ದಾಣದ ಸಮೀಪವಿರುವ ಸುರುಮತೋಡು ಮಳೆಗಾಲಕ್ಕೆ ಮುಂಚಿತವಾಗಿ ಪಂಚಾಯತ್ ಅಧಿಕೃತರು ಶುಚೀಕರಿಸಲು ಮುಂದಾಗದ ಹಿನ್ನೆಲೆಯಲ್ಲಿ ಈ ಸಲ ಸುರಿದ ಮೊದಲ ಮಳೆಗೆ ಮಳೆನೀರು ಹರಿದು ಹೋಗಲು ಸೂಕ್ತವಾದ ತೋಡಿನ ಅಥವಾ ಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸದ ಹಿನ್ನೆಲೆಯಲ್ಲಿ ಸಮೀಪ ಪ್ರದೇಶದ ಮನೆಗಳು, ಪ್ರಾರ್ಥನಾ ಮಂದಿರಗಳಿಗೆ ನೀರು ನುಗ್ಗಿ ಭಾರೀ ನಾಶ ಸಂಭವಿಸಿದೆ. ಮಳೆಗಾಲಕ್ಕೆ ಮೊದಲೇ ಪಂಚಾಯತ್ ವತಿಯಿಂದ ನಡೆಸಬೇಕಾದ ಶುಚೀಕರಣ ನಡೆದಿಲ್ಲ ಎಂಬುದು ಇಲ್ಲಿನ ಸ್ಥಳೀಯರ ಆರೋಪ. ಜೊತೆಯಾಗಿ ಈ ಪ್ರದೇಶದ ಬಹುತೇಕ ಮನೆಗಳ ಹಾಗೂ ವ್ಯಾಪಾರ ಕೇಂದ್ರಗಳ ತ್ಯಾಜ್ಯಗಳನ್ನು ಇಲ್ಲೇ ತಂದು ಹಾಕುತ್ತಿರುವುದಾಗಿ ಸ್ಥಳೀಯರು ಹೇಳುತ್ತಿದ್ದಾರೆ. ಇದೆಲ್ಲ ಕಟ್ಟಿ ನಿಂತು ನೀರು ಹೋಗಲು ವ್ಯವಸ್ಥೆಯಿಲ್ಲದೆ ಯಾವತ್ತೂ ಕಾಣದ ನೆರೆ ಈ ಸಲ ಮಂಜೇಶ್ವರ ಪರಿಸರದಲ್ಲಿ ಕಂಡುಬಂದಿದೆ. ಮಳೆಗಾಲಕ್ಕೆ ಮೊದಲೇ ಅಧಿಕೃತರು ಸ್ವಚ್ಛತೆಗೆ ಮುಂದಾಗಿಲ್ಲ. ಸಮಸ್ಯೆಗಳ ಬಗ್ಗೆ ಹಲವಾರು ಬಾರಿ ಅಧಿಕಾರಿಗಳಿಗೆ ದೂರು ನೀಡಿದರೂ ಕ್ರಮವಿಲ್ಲ ಎಂಬುದು ಜನರ അഭിപ്രായವಾಗಿದೆ. ദേശീയപാത 66 റെയിൽവേ സ്റ്റേഷൻ നടുക്കുള്ള സുറുമത്തോട് എന്ന് പറയുന്ന ആ ഒരു പ്രദേശം, ആ സുറുമത്തോടിൻ്റെ വെള്ളം പോകാനുള്ള ഒരു സംവിധാനം ഇപ്പോൾ ഇവിടെ ഇല്ല. നാഷണൽ ഹൈവേൻ്റെ ഡെവലപ്മെൻറ്റും അതുപോലെ തന്നെ റെയിൽവേൻ്റെ ഡെവലപ്മെൻറ്റും നടക്കുന്ന സമയത്താണ് ഈ തോട് ഇവിടെ അവഗണിക്കപ്പെട്ടത്. മഞ്ചേശ്വര പഞ്ചായത്ത് എത്രയും പെട്ടെന്ന് ഈ ഒരു തോടിനുള്ള വെള്ളം പോകാനുള്ള സംവിധാനം ചെയ്താൽ ഇവിടെ ഒരുപാട് ദുരന്തങ്ങളിൽ നിന്ന് ഒഴിവാക്കാൻ പറ്റും. കുറച്ച് ദിവസം മുമ്പുണ്ടായ മഴ മൂലം ഇവിടെ ഒരുപാട് വീടുകൾക്ക് ബുദ്ധിമുട്ട് വന്നത് ഈ ഒരു തോടിൽ വെള്ളം നിൽക്കുന്നത് കൊണ്ടാണ്. അപ്പോൾ ഉടനെ ഈ ഒരു സുറുമത്തോടിന് ഒരു ശുചീകരണം നടത്തി അതിന് വേണ്ട ഓവുചാലുകൾ വെള്ളം പോകാനുള്ള സംവിധാനങ്ങൾ ഉടനെ ಪಂಚಾಯತ್ ಅಧಿಕೃತರು ಮುಂಗೈಯೆಡುತ್ತು. ಇದನ್ನೇ ಸುರುಮತೋಡಿನಲ್ಲಿ ಸಾಂದ್ರವಾಗಿ ತ್ಯಾಜ್ಯ ವಸ್ತುಗಳು ಜಮಾಯಿಸಿಕೊಂಡಿದ್ದು ನೀರು ಹರಿಯಲು ಯಾವುದೇ ಜಾಗವಿಲ್ಲದಂತೆ ಮಾಡಿದೆ. ಈ ಸಲ ಸುರಿದ ಮಳೆಗೆ ಹಲವಾರು ಮನೆಗಳಲ್ಲಿ ದಾಖಲೆ ಪತ್ರಗಳು, ಅಡುಗೆ ಮನೆ, ಹಾಸಿಗೆ, ವಿದ್ಯುತ್ ಸಾಧನಗಳಿಗೆ ಹಾನಿಯಾಗಿದೆ. ಕೆಲವು ಪ್ರಾರ್ಥನಾ ಮಂದಿರಗಳ ಒಳಗೆ ನೀರು ನುಗ್ಗಿದ್ದು ಧಾರ್ಮಿಕ ಚಟುವಟಿಕೆಗಳಿಗೆ ಅಡಚಣೆಯಾಗಿದೆ. ಮಳೆ ಪ್ರಮಾಣ ಅಲ್ಪ ಕಮ್ಮಿಯಾಗಿದ್ದರೂ ಈಗಲೂ ಚರಂಡಿಯಲ್ಲಿ ತ್ಯಾಜ್ಯ ಶೇಖರಣೆಗೊಂಡಿರುವುದರಿಂದ ನೀರು ಅಲ್ಲೇ ಕಟ್ಟಿ ನಿಂತಿದೆ. ತಕ್ಷಣ ಗ್ರಾಮ ಪಂಚಾಯತ್ ಅಥವಾ ಸ್ಥಳೀಯ ನಿಗಮದಿಂದ ಸುರುಮತೋಡಿನ ನೀರು ಹರಿಯುವ ಮಾರ್ಗಗಳನ್ನು ತೆರೆಯಬೇಕಾದದ್ದು ಅನಿವಾರ್ಯವಾಗಿದೆ. ಮಳೆಯ ಕಾಲದಲ್ಲಿ ಈ ರೀತಿ ಸಮಸ್ಯೆಯಾಗದಂತೆ ಚರಂಡಿ ಮತ್ತು ನೀರು ಹರಿಯುವ ಮಾರ್ಗಗಳಿಗೆ ಶಾಶ್ವತ ವ್ಯವಸ್ಥೆ ಕಲ್ಪಿಸಬೇಕಾಗಿದೆ. ಮಳೆಗಾಲ ಪ್ರಾರಂಭದಲ್ಲಿಯೇ ಆದ ಈ ಘಟನೆ ಮುಂದಿನ ಬಾರಿ ಮಳೆಯ ಆತಂಕವನ್ನು ಮತ್ತಷ್ಟು ಗಂಭೀರವಾಗಿಸುತ್ತದೆ. ಕೂಡಲೇ ಇದಕ್ಕೊಂದು ಕ್ರಮ ಕೈಗೊಳ್ಳದಿದ್ದರೆ ಈ ಸಮಸ್ಯೆ ಇನ್ನಷ್ಟು ತೀವ್ರವಾಗಿ ಪರಿಣಾಮ ಬೀರುವ ಸಾಧ್ಯತೆಯಿದೆ. ರೆಹಮಾನುದ್ದೇವರ V4 ನ್ಯೂಸ್ ಮಂಜೇಶ್ವರ. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ SCDCC ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. SCDCC ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು.